ಬೈಂದೂರು ವಲಯದ ಉಪ್ಪುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಕರ್ತವ್ಯ ನಿರತ ಶಿಕ್ಷಕಿಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಲ್ಲೆ ಮತ್ತು ಲೈಂಗಿಕ ದೌರ್ಜನ್ಯವೆಸಗಿದ್ದಾರೆ ಎಂದು ಆರೋಪಿಸಿ ಬೈಂದೂರು ವಲಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರತಿಭಟನೆ ನಡೆಸಿದರು. ಬೈಂದೂರು ತಹಶೀಲ್ದಾರ್ ಕಚೇರಿಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಬೃಹತ್ ಪ್ರತಿಭಟನೆ ನಡೆಸಿದ ಬಳಿಕ ಪ್ರತಿಭಟನಾ ಮೆರವಣಿಗೆ ಮೂಲಕ ಸಾಗಿ ಬಂದ ಶಿಕ್ಷಕರು ಬೈಂದೂರು ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ನೀಡಿ ಆರೋಪಿಯನ್ನ ಕೂಡಲೇ ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೈಂದೂರು ವಲಯಾಧ್ಯಕ್ಷ ವಿಶ್ವನಾಥ ಪೂಜಾರಿ ಹಾಗೂ ಕುಂದಾಪುರ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ದಿನಕರ್ ಶೆಟ್ಟಿ ಮಾತನಾಡಿ, ಆರೋಪಿ ಉಪ್ಪುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮೋಹನ್ ಚಂದ್ರ ಇಲ್ಲಿನ ಶಿಕ್ಷಕಿ ಮಲ್ಲಿಕಾ ಶೆಟ್ಟಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿರುವುದಲ್ಲದೆ ಲೈಂಗಿಕ ದೌರ್ಜನ್ಯವೆಸಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ. ಈ ಹಿಂದೆ ಈತನೇ ಅದೇ ಶಾಲೆಯ ಮಮತಾ ಎನ್ನುವ ಶಿಕ್ಷಕಿಗೂ ಕಿರುಕುಳ ನೀಡಿದ ಆರೋಪವಿದ್ದು ನ್ಯಾಯಾಲಯದಲ್ಲಿ ಜಾಮೀನು ಪಡೆದಿದ್ದನು. ಈತನ ಗೂಂಡಾವರ್ತನೆಯಿಂದಾಗಿ ಆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಎಲ್ಲ ಶಿಕ್ಷಕರು ಹಿಂದೇಟು ಹಾಕುವಂತಾಗಿದೆ. ಶೀಘ್ರವೇ ಆರೋಪಿಯನ್ನ ಬಂಧಿಸಿ ಆತನಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಈ ಎಸ್ಡಿಎಂಸಿ ಅಧ್ಯಕ್ಷ ಸ್ಥಾನದಿಂದ ಈಗಲೇ ತಕ್ಷಣ ವಜಾಗೊಳಿಸಬೇಕು, ಬರ್ಖಾಸ್ತು ಮಾಡಬೇಕು ಎನ್ನತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಲ್ಲದೆ ಇವನನ್ನು ಈಗಾಗಲೇ ಅನೇಕ ಪ್ರಕರಣಗಳು, ಅನೇಕ ಕ್ರಿಮಿನಲ್ ಮೊಕದ್ದಮೆ ಈತನ ಮೇಲೆ ಇರೋದರಿಂದ ಅವನನ್ನು ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿಕೊಂಡು ಗಡೀಪಾರು ಮಾಡಬೇಕು ಎನ್ನತಕ್ಕಂಥ ಮಾತನ್ನು ನಾನು ಮಾನ್ಯ ವೃತ್ತ ನಿರೀಕ್ಷಕರಲ್ಲಿ ಹಾಗೆ ತನ್ಮೂಲಕ ನಮ್ಮ SB ಅವರ ಹತ್ರನೂ ಕೂಡ ಈ ವಿಚಾರವನ್ನು ಬೆಳಗ್ಗೆ ಮಾತನಾಡಿದ್ದೇನೆ. ಮುಂದೆ ನನಗೆ ಹೋರಾಟ ಅಂದರೆ ಅವನಿಗೆ ಗಡೀಪಾರಾಗಬೇಕು. ಅವನು ಇಲ್ಲಿ ಅಂತಲ್ಲ, ನಾಳೆ ಅವನ ಮಗುವಿನ ಇನ್ನೊಂದು ಶಾಲೆಗೆ ಹಾಕಿ ಅಲ್ಲೊಂದು ಇನ್ನೊಂದು ಶಿಕ್ಷಕಿ ಈ ರೀತಿ ಅನ್ಯಾಯ ಮಾಡ್ಬೋದು. ಇದು ಈ ಶಾಲೆಯಲ್ಲಿ ಆಗಿರೋದು ಇದು ಮೊದಲ ಕೇಸ್ ಅಲ್ಲ. ಈ ಶಾಲೆಯ 1.5 ವರ್ಷದ ಹಿಂದೆ ಅಂತ ಟೀಚರ್ಗೆ ಇದೇ ರೀತಿ ಮಾಡಿದ್ದಾನೆ. 7 ಗಂಟೆವರೆಗೆ ಶಾಲೆ ಒಳಗಡೆ ಕೂಡ ಹಾಕ್ಕೊಂಡು ಮಾಡಿದ್ದಾನೆ. ಆದರೆ ಅವನಿಗೆ ಅಲ್ಲಿ ಅಲ್ಪ ಸ್ವಲ್ಪ ಅಲ್ಲಿನ ಟೀಚರ್ಸನ್ನು ಲೋಕಲ್ ಜನಗಳನ್ನು ಹೆದರಿಸಿ ಅವರಿಂದ ಅವರಿಗೆ ವಿರುದ್ಧ ಮಾಡಿ ಇದು ಮಾಡಿದ್ದಾನೆ. ಅವರು ಸರಿ ಇಲ್ಲ, ಆ ಟೀಚರ್ನ ನಾವು ಕಳಿಸುವ, ನಮ್ಮದೇ ಸರಿ, ಈಗಾಗಲೇ ನಾವು ಟೀಚರಿಗೂ ಹೇಳಿದ್ದೀವಿ. ಅದು ಲೋಕಲ್ ಇರೋದ್ರಿಂದ ಮತ್ತು ಊರ ಮನೆಯಲ್ಲಿ ಎಲ್ಲ ಕಡೆ ಹೇಳಿದ್ದೀವಿ. ಎಲ್ಲಿ ಎನಿ ಟೈಮ್ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಸಿಕ್ಕಿದ ಕೂಡಲೇ ನಮಗೆ ಮಾಹಿತಿ ಕೊಡೋಂಗೆ ಅದ್ರ ಬಗ್ಗೆ ನಾವು ಮಾಡಿದ್ವಿ. ಈಗಾಗಲೇ 107 ನಮ್ಮ ಇಲಾಖೆ ವತಿಯಿಂದನೇ ಅವ್ರದ್ದು ಬ್ರದರ್ ಮೇಲೂ ಆಗಿದೆ. 50 lakhs rupees ಇದು ಮಾಡೋಕ್ಕೆ, ಅದು ಬಾಂಡ್ ಅವ್ರು ಕೊಡ್ಬೇಕು ಅವರಿಗೆ. ಇಬ್ಬರ ಮೇಲೂ ಮಾಡಿದ್ದೀವಿ. ಮತ್ತು ಗಡೀಪಾರಿಗೆ ನೀವು ಹೇಳೋಕ್ಕಿಂತ ಮುಂಚೆನೇ ನಮ್ಗೆ ಇದರಿಂದ ಆಲ್ರೆಡಿ 5 ಕೇಸಸ್ ಇರೋದ್ರಿಂದ ಪ್ರಸ್ತಾವನೆ ಈಗ ನಾವು ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವೀಂದ್ರ ಹೆಗ್ಡೆ, ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಹ್ಮಣ್ಯ ಶೇರುಗಾರ್, ಶಿಕ್ಷಕರ ಸಂಘದ ರಾಜು ಶೆಟ್ಟಿ, ಜಿಲ್ಲೆಯ ನಾನಾ ವಲಯದ ಶಿಕ್ಷಕರ ಸಂಘದ ಅಧ್ಯಕ್ಷರು, ಕುಂದಾಪುರ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ದಿನಕರ ಶೆಟ್ಟಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶಿಕ್ಷಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಬೈಂದೂರು ತಹಶೀಲ್ದಾರ್ ಬಸಪ್ಪ ಪೂಜಾರ್ ಅವರ ಮೂಲಕ ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.